ಉಳ್ಳಾಲ ಪ್ರದೇಶದ ಕೋಟೆಪುರ, ಕೋಡಿ, ಮೊಗೇರ್ಪಟ್ಟಣ, ಹಿಲೇರಿನಗರ, ಸಿ ಗ್ರೌಂಡ್, ಉಚ್ಚಿಲ ಹಾಗೂ ನಮ್ಮ ಬೆಟ್ಟಂಪಾಡಿ ಇದು ಬಹುಶಃ ಕಡಲು ಕೊರತೆಗೆ ಪ್ರತಿ ವರ್ಷ ಕೂಡ ತೀವ್ರವಾಗಿ ಹಾನಿಗೊಳಪಟ್ಟಿತ್ತು ಅಂತ ಪ್ರದೇಶ. ಬಹುಶಃ ಈ ಹಿಂದೆ ನಾವು ADBಯಿಂದ ಕೆಲಸ ಮಾಡಿದ ಕಾರಣ ಕಳೆದ 8-10 ವರ್ಷಗಳಿಂದ ಇವತ್ತು ಬಹುಶಃ ಕೋಟೆಪುರದಿಂದ ನಮ್ಮ ಸಿ ಗ್ರೌಂಡ್ ತನಕ ನಮ್ಮ ಯಾವುದೇ ಸಮಸ್ಯೆ ಇಲ್ಲದೆ ಇವತ್ತು ಪ್ರೊಡಕ್ಷನ್ ಆಗ್ತಿತ್ತು. ಆದರೆ ಕೆಲವೊಂದು ಕಡೆ ಮಾಡಿದಂಥ ಕೆಲಸದಲ್ಲಿ ಕಳೆದ ಸಲ ನಾವು ಆ ಒಂದು ಗ್ಯಾಪನ್ನು ಕಂಡಾಗ ಆ ಒಂದು ಅಪಾಯದ ಪರಿಸ್ಥಿತಿ ಯಾವುದಿದೆ ಅದನ್ನು ಗುರುತಿಸಿಕೊಂಡು ಒಂದು ಸ್ಟ್ರೆಚ್ ಅದು ಕೋಟೆಪುರದಲ್ಲಿ, ಇನ್ನೊಂದು ಸ್ಟ್ರೆಚ್ ನಾವು ಮೊಗೇರ್ಪಟ್ಟಣದಲ್ಲಿ, ಮತ್ತೊಂದು ಸ್ಟ್ರೆಚ್ ನಾವು ಸಿ ಗ್ರೌಂಡ್ ಹತ್ತಿರ, ಮತ್ತೊಂದು ನಮ್ಮ ಬಟ್ಟಂಪಾಡಿ ಹತ್ತಿರ, ಮತ್ತೊಂದು ಉಚ್ಚಿಲ ನಮ್ಮ ಪೆರಿಬೈಲ್ ಹತ್ತಿರ, ಈ 5 ಸ್ಪಾಟ್ನಲ್ಲಿ ನಾವು ಬಹುಶಃ ಗುರುತಿಸಿಕೊಂಡ ನಂತರ ನಮ್ಮ ಮೀನುಗಾರಿಕಾ ಸಚಿವರಾದ ಮಂಕಲ್ ವೈದ್ಯ ಮತ್ತು ಮುಖ್ಯಮಂತ್ರಿ ಮಾತಾಡಿಕೊಂಡು ಪ್ರಪ್ರಥಮ ಬಾರಿಗೆ ಕಡಲು ಕೊರತೆ ಬರುವ ಮುಂಚೆಯೇ ಅನುದಾನ ಬಿಡುಗಡೆ ಮಾಡಿ ಟೆಂಡರ್ ಮಾಡಿ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಆದ ಕಾರಣ ಇವತ್ತು ಸೋಮೇಶ್ವರದ ಬಟ್ಟಂಪಾಡಿ ಪ್ರದೇಶ ಈಗ ಕೆಲಸ ಪ್ರಾರಂಭ ಆಗಿದೆ. ಅದೇ ರೀತಿ ವಾಸ್ಕೋ ಗೆಸ್ಟ್ ಹೌಸ್ನ ಮುಂಭಾಗದ ಪ್ರದೇಶ ಕೂಡ ಡೇಂಜರ್ ಪೊಸಿಷನ್ ಕೂಡ ಇವತ್ತು ಕೆಲಸ ಆಗಿದೆ. ಇದೀಗ ನಾವು ಇವತ್ತು ಕೋಟೆಪುರ, ನಾಳೆ ಮೊಗೇರ್ಪಟ್ಟಣ ಮತ್ತು ನಮ್ಮ ಸಿ ಗ್ರೌಂಡ್ ಈ 3 ಕಡೆ ಮಾಡಿದರೆ ಬಹುತೇಕ ಕಳೆದ ಸಲ ಬಂದು ನಾವೇನು ಮಾತು ಕೊಟ್ಟಿದ್ದೇವೆ ಮತ್ತು ಯಾವೊಂದು ಡೇಂಜರ್ ಸ್ಪಾಟ್ನಲ್ಲಿ ಕೆಲವೊಂದು ಮನೆ ಇತ್ತ ಅದೆಲ್ಲಕ್ಕೂ ಸಂರಕ್ಷಣೆ ಮಾಡೋ ಕೆಲಸ ಇವಾಗ ಆಗಿದೆ ಅಂತ ಹೇಳಲಿಕ್ಕೆ ಬಯಸಿ ನಾನು ಮುಖ್ಯಮಂತ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಾಡ್ಕೊಂಡು ಬಂದು ತೀರ್ಮಾನ ಮಲ್ಪಲೇ ಬಂದು ಮಾರುತಿ ಕ್ಲಬ್ ದಡೆ ಮುಟ್ಟಲ್ಲ ಮನ್ಪಾಲೆ ಲಾಸ್ಟ್ ನಂಗೆ ಅಂಚಿದ ಬರ್ತದೆ ಒಂದು ಬೈದೀನಿ ಅದೇ ಆಮೇಲೆ ಅದಕ್ಕೆ ಕೊಂಚ ಇತ್ತೆ ಹೆಂಗೆ ಕುರಿತ ಮೀಟ್ರ್ ಬಂದು ಬರ್ಕೊಂಡು ಆದ ಮೇಲೆ ವ್ಯಾಪ್ತಿದ ಲೈಡ್ ಒಂಚೂರು ಅಂಚಿ ಮಲ್ ಒಟ್ಟಾರೆ ಪೂರ ಮಲ್ಪದ ಜಪ ಇತ್ತೇನೇನು ಬಲಕ್ಕ ಇತ್ತೇನೇನು ಎಂಚ ಮಲ್ಪುಂಡು ಬಂದು ನಿಖಲ ಕುಂದು ಚರ್ಚೆ ಮಾಡ್ತದೆ ಮತ್ತೆ ಕ್ಲಾರಿಟಿ ಮಾಡಿ ಮತ್ತೆ ಅವರಿಗೆ ಬೇಸರಾಗೋದು ಇವರಿಗೆ ಬೇಸರಾಗೋದು ಅಲ್ಲಿ ಜಾಸ್ತಿ ಆಗಿದೆ ಇಲ್ಲಿ ಕಮ್ಮಿ ಆಗಿದೆ ಅಂತ ಏನು ಬರಬಾರ್ದು. ಅದಕ್ಕೆ ಮಾತಾಡ್ತು ಮಾತಾಡಲಿ ಇವತ್ತು ಅಧ್ಯಕ್ಷರು ಬಿಚ್ಚಿತ್ತು. ಓಕೆ ಅಲ್ಲಿಂದ ಎಲ್ಲಿಂದ ಎಲ್ಲಿಗೆ ಬರ್ತದೆ ಹೇಗೆ ಬರ್ತದೆ ಫಸ್ಟ್ ಇವರಿಗೆ ಒಂದು ಸಮಾಧಾನ ಆಗ್ತದೆ ಮತ್ತೆ ಕ್ಲಾರಿಟಿ ಒಂದು ಇವರಿಗೆ ಬರ್ತದೆ ಎಲ್ಲರಿಗೆ ಡೌಟ್ ಇರ್ತದೆ ಅಲ್ಲಿಂದ ಅಲ್ಲಿ ಮುಟ್ತದೆ ಇಲ್ವಾ ಅಂತ ಅವರಿಗೆ ಡೌಟು, ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿ ಮುಟ್ತಾ ಅಂತ ಇವರಿಗೆ ಡೌಟು. ಫಸ್ಟಿಗೆ ಕ್ಲಾರಿಟಿ ಮಾಡಿ ಎಲ್ಲಿಂದ ಹೇಗೆ ಬರ್ತದೆ ಫಸ್ಟ್ ಹೇಳಿಬಿಟ್ರೆ ಎಲ್ಲರೂ ಕೂಡ ಸಮಾಧಾನದಲ್ಲಿ ಮಾತಾಡ್ತೇವೆ. ಆಯ್ತು.